ಸ್ನೇಹಿತರೆ ನಮಸ್ಕಾರ 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 ಹೇಗಿದ್ದೀರಾ ಎಲ್ಲ ನೀವೆಲ್ಲ ಕೇಳ್ತಾ ಇದ್ರಿ ಸರ್ ಆನ್ಲೈನ್ ಚಾಟ್ ಬಗ್ಗೆ ಹೇಳಿದ್ದೀರಾ ಆನ್ಲೈನ್ ಬಗ್ಗೆ ಬರೆಯೋದನ್ನೆಲ್ಲ ಹೇಳ್ಕೊಟ್ಟಿದ್ದೀರಾ ಬೇರೆ ವೀಡಿಯೋದಲ್ಲಿ ಮಾಡಿದ್ದೀರಾ ದಯವಿಟ್ಟು ಸ್ಕ್ರಿಪ್ಟ್ ಒಂದು ಮಾಡಿ ಸ್ಕ್ರಿಪ್ಟ್ ಬಗ್ಗೆ ಹೇಳಿ ಇಲ್ಲ ನಿಮ್ಮ ಮಾಡಿರೋ ಒಂದು ಸಿನಿಮಾದ ಒಂದು ಸ್ಕ್ರಿಪ್ಟನ್ನು ಹಾಕಿಬಿಡಿ ನಮಗೊಂದಷ್ಟು ವಿವರ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಬಹಳಷ್ಟು ಜನ ಕಾಮೆಂಟ್ಸ್ ಮಾಡಿದ್ದೀರಾ ಸೊ ಅದಕ್ಕೋಸ್ಕರನೇ ನಾನು ಒಂದು ಸ್ಕ್ರಿಪ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಸ್ಕ್ರಿಪ್ಟನ್ನು ಸ್ವಲ್ಪ ವಿವರಿಸಿ ನಿಮಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಇದು ನಾನು ಒಂದು ರುದ್ರಾಕ್ಷಪುರಂ ಅಂತ ಇವಾಗ ಆಲ್ರೆಡಿ ತೆಲುಗಲ್ಲಿ ಸಿನಿಮಾ ಮಾಡಿಬಿಟ್ಟೆ ಆಲ್ರೆಡಿ ಸೆನ್ಸಾರ್ ಎಲ್ಲ ಆಯಿತು ನೆಕ್ಸ್ಟ್ ಮಂತ್ ಒಂದು ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದೇ ಸಿನಿಮಾನ ಫಸ್ಟು ನಾನು ಕನ್ನಡದಲ್ಲಿ ಮಾಡೋಣ ಅಂತ ಕನ್ನಡದಲ್ಲಿ ಇದು ಸ್ಕ್ರಿಪ್ಟ್ ಬರ್ಕೊಂಡಿದ್ದಿದ್ದು ನಾನು ಕನ್ನಡದಲ್ಲಿ ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇಲ್ಲೇ ಮಾಡೋಣ ಅಂತ ಅದರ ನಿರ್ಮಾಪಕರಿಗೋಸ್ಕರ ಹುಡುಕಿ ಕೊನೆಗೆ ನೀನು ಹೊಸ ನಿರ್ದೇಶಕ ನಿನ್ನ ಕೈಲಿ ಮಾಡೋಕ್ಕಾಗುತ್ತಾ ದೊಡ್ಡ ಆರ್ಟಿಸ್ಟ್ಗಳು ಬಜೆಟ್ ಹಾಗೆ ಹೀಗೆ ಇಲ್ಲ ನಾನೇ ಹೀರೋ ಆಗಬೇಕು ಆಮೇಲೆ ಇನ್ನೂ ಬೇರೆ ಯಾವೆಲ್ಲ ಹೇಳಬಾರ್ದು ಬಿಡಿ ಯಾಕೆ ಹೀರೋಯಿನ್ ನಮ್ಗೆ ಅಡ್ಜಸ್ಟ್ ಆಗ್ತಾಳ ರೂಮಿಗೆ ಬರ್ತಾಳ ಹಾಗಾದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದು ಇದು ಅಂತೆಲ್ಲ ಕೇಳಿದವರು ಬಹಳಷ್ಟು ಜನ ಇದ್ದಾರೆ ಅದರಿಂದನೇ ನಾನೇನು ಮಾಡಿದೆ ಬೇಡ ಬಿಡಿ ಸಿನಿಮಾ ಬೇಕಾದರೆ ಮಾಡೋಣ ಈ ಕಮಿಟ್ಮೆಂಟ್ಸು ಅವು ಇವು ಅನ್ನಾಗಿದ್ದರೆ ಸಿನಿಮಾನೇ ಬೇಡ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ಹೈದ್ರಾಬಾದ್ ಹೋದೆ ಅಲ್ಲಿ ಸಮೇತ ಸುಮಾರು ಒಂದು ವರ್ಷಗಳ ಕಾಲ ಒಂದಷ್ಟು ಸ್ಟ್ರಗಲ್ ಮಾಡಿದ ಮೇಲೆ ಯಾರೋ ಒಂದು ಒಳ್ಳೆ ಪರ್ಸನ್ಗಳು ಒಂದಿಬ್ಬರು ಮೂರು ಸಿಕ್ಕಿದ್ರು ಅವ್ರ ಜೊತೆಗೆ ಸುಮಾರು ಒಂದು 17 ಜನ ಎಲ್ಲ ಜೊತೆಗೂಡಿ ಒಂದು ಕ್ರೌಡ್ ಫಂಡಿಂಗಲ್ಲಿ ಈ ಸಿನಿಮಾನ ಮಾಡಿ ಮುಗಿಸ್ತೀವಿ ಹಾಗಾಗಿ ಅದು ತೆಲುಗಲ್ಲಿ ಫುಲ್ ಸ್ಕ್ರಿಪ್ಟ್ ಇದೆ ಇದು ಕನ್ನಡದಲ್ಲಿದೆ ಫುಲ್ ಸ್ಕ್ರಿಪ್ಟು ಇದು ಕನ್ನಡದಲ್ಲಿ ನಾನು ಮಾಡ್ಕೊಂಡಿದ್ದು ಅದೇ ಸಿನಿಮಾದ ಒಂದು ಸ್ಕ್ರಿಪ್ಟ್ ಇದನ್ನು ಎಲ್ಲ ಸೀನುಗಳನ್ನು ನಿಮಗೆ ವಿವರಿಸೋಕ್ಕೆ ಹೋದರೆ ಸುಮಾರು 2 ಅವರ್ 3 ಅವರ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಚಿಕ್ಕ ಸೀನನ್ನು ತಗೊಂಡು ನಿಮಗೆ ಅದರ ಬಗ್ಗೆ ಫುಲ್ಲು ಡೀಟೇಲನ್ನು ಹೇಳೋಣ ಅಂದ್ಕೊಳ್ತಾ ಇದ್ದೀನಿ ಇದು ಕಡಿಮೆ ಪೇಜ್ಗಳಿದೆ ಯಾಕಂದರೆ ನೋಡಿ ಇದು ಒಂದು ಎ ಸೀನ್ ನಂಬರ್ 1A ಇದು ಇಲ್ಲಿ ನೋಡಿ ಇದು ನಂದು ಸ್ಕ್ರಿಪ್ಟ್ ಪೇಪರು ನೀವು ಇದೇ ಥರ ಮಾಡ್ಕೋಬೋದು ಅಥವಾ ವೈಟ್ ಪೇಪರಲ್ಲಿ ನೀವು ಒಂದು ವೈಟ್ ಶೀಟ್ ತಗೊಳ್ಳಿ ವೈಟ್ ಶೀಟ್ ತಗೊಂಡು ಕರೆಕ್ಟಾಗಿ ಒಂದು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಮಧ್ಯದಲ್ಲಿ ಒಂದು ಸ್ಕೇಲ್ ತಗೊಂಡು ಹೀಗೆ ಒಂದು ಗೆರೆ ಹಾಕ್ಕೊಂಡು ಈ ಕಡೆ ಡಿಸ್ಕ್ರಿಪ್ಷನ್ನು ಈ ಕಡೆ ಡೈಲಾಗ್ಸನ್ನು ನೀವು ಬರೆದುಕೋಬೋದು ಇಲ್ಲ ಈ ಥರದ್ದು ಒಂದು ಫಾರ್ಮೆಟ್ ರೆಡಿ ಮಾಡ್ಕೊಂಡು ಅದನ್ನೇ ಒಂದಷ್ಟು ಜೆರಾಕ್ಸ್ ಮಾಡಿಸ್ಕೊಂಡ್ರು ನಡೆಯುತ್ತೆ ನೋಡಿ ಈಗ ಇದು ಸ್ಕ್ರಿಪ್ಟ್ ಪೇಪರು ಇಲ್ಲಿ ಪ್ರೊಡಕ್ಷನ್ ಅಂತ ಕೊಟ್ಟಿರ್ತೀನಿ ಇದು 10 ಟ್ರೀಸ್ ಫಿಲಿಮ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ಬಿಟ್ಟು ಇದು ಸಿನಿಮಾ ಕನ್ನಡದಲ್ಲಿ ನಾನು ಅಂಜು ಅಂತ ಇಟ್ಟಿದ್ದೆ ರುದ್ರಾಕ್ಷಪುರಂ ಅದು ಆ್ಯಕ್ಚುಲಿ ತೆಲುಗಲ್ಲಿ ಮಾಡಿದ್ದು ಇದು ಸೀನ್ ನಂಬರ್ 1A ಇದು ನಿರ್ಮಾಪಕರ ಮನೆ ಸಿನಿಮಾದಲ್ಲಿ ಸಿನಿಮಾ ಇದು ಅದು ನಿರ್ಮಾಪಕರ ಪ್ರೊಡ್ಯೂಸರ್ ಹೌಸ್ ಲೊಕೇಶನ್ನು ಇದು ಡೇ ಅಲ್ಲ ನೈಟ್ ನಡೆಯುತ್ತೆ ಆಮೇಲೆ ಔಟ್ಡೋರು ಅಲ್ಲ ಇಂಡೋರಲ್ಲಿ ನಡೆಯುತ್ತೆ ನೈಟಲ್ಲಿ ಡೇಯಲ್ಲಿ ನಡೆಯುತ್ತೆ ನೈಟ್ ಅಲ್ಲ ಅದರಿಂದ ನೈಟನ್ನು ಹೊಡೆದಾಕಿದ್ದೀವಿ ಇದು ಇಂಡೋರಲ್ಲಿ ನಡೆಯುತ್ತೆ ಔಟ್ಡೋರಲ್ಲ ಅದರಿಂದ ಔಟ್ಡೋರನ್ನು ಹೊಡೆದಾಕಿದ್ದೀವಿ ಆಮೇಲೆ ಇಲ್ಲಿ ಕ್ಯಾರೆಕ್ಟರ್ಸ್ ಯಾರ್ಯಾರು ಬರ್ತಾರೆ ಅಂದರೆ ಒಬ್ಬ ನಿರ್ಮಾಪಕರು ಮತ್ತು ಆಫೀಸ್ ಬಾಯ್ ಮತ್ತು ನಿರ್ದೇಶಕರು 3 ಬರ್ತಾರೆ ಈ ಸೀನಲ್ಲಿ ಅದರಿಂದ ಆ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳ ನೇಮ್ ಬರೆದಿದ್ದೀನಿ ಹಾಗೆ ನೋಡಿ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ವಿಭಾಗ ಇದು ಡಿಸ್ಕ್ರಿಪ್ಷನ್ ವಿಭಾಗ ಮನೆಯ ಮುಂಭಾಗಕ್ಕೆ ಬಂದ ನಿರ್ದೇಶಕರು ಅಂದರೆ ಫಸ್ಟ್ ನಾವಿಲ್ಲಿ ನೋಡಿ ಹೌಸ್ ಎಸ್ಟಾಬ್ಲಿಷ್ ಶಾಟ್ ವೈಟ್ ಶಾಟಲ್ಲಿ ತೆಗೆದಿದ್ದೀವಿ ಅಲ್ಲೊಂದು ಕಾರ್ ಬಂದು ನಿಲ್ಲುತ್ತೆ ಅಲ್ಲಿಂದ ಡೈರೆಕ್ಟ್ ಇಳಿದು ಹಂಗೆ ಬರ್ತಾನೆ ಅದನ್ನು ಮಾಡ್ಕೊಂಡಿದ್ದೆ ಈಗ ನಿಮಗೊಂದು ಸೀನನ್ನು ಇದು ಸುಮಾರಷ್ಟು ಪೇಜ್ಗಳಿದೆ ಇದು ಸೀನ್ ನಂಬರ್ 1A ಅವರಿಬ್ಬರ ನಡುವೆ ನಡೆಯೋ ಸಂಭಾಷಣೆ ತುಂಬ ಇರೋದ್ರಿಂದ ತುಂಬ ಪೇಜ್ಗಳಿದೆ ಇದು ಅಷ್ಟು ಬೇಡ ಒಂದು ಸಿಂಪಲ್ ಇದು ಸೀನ್ ನಂಬರ್ 6 ಸೀನ್ ನಂಬರ್ 6 ಸೇಮ್ ಪ್ರೊಡ್ಯೂಸರ್ ಹೌಸು ಡೇ ಇಂಡೋರ್ ಇಂಟೀರಿಯರ್ ಇಲ್ಲಿ ಕ್ಯಾರೆಕ್ಟರ್ಸ್ ನೇಮು ಅದನ್ನು ನೀವು ಬರ್ಕೊಳ್ಳಿ ಇಲ್ಲಿ ಪ್ರೊಡಕ್ಷನ್ ನೇಮು ಇಲ್ಲಿ ಪಿಕ್ಚರ್ ನೇಮು ಸೊ ಇಲ್ಲಿ ಸೀನಲ್ಲಿ ಏನಪ್ಪ ಅಂದರೆ ನಿರ್ಮಾಪಕರು ಜಲ್ಲು ಸುರಿಸುತ್ತಾ ಕುಳಿತಿದ್ದಾರೆ ಅದನ್ನೇನು ಮಾಡಿದೆ ಅಂದರೆ CSF ಪ್ರೊಡ್ಯೂಸರ್ ಅಂತ ಕ್ಲೋಸ್ ಶಾಟ್ ತೆಗೆದಿದ್ದೀನಿ ಅವ್ರದ್ದು ಆಮೇಲೆ ಡೈರೆಕ್ಟರ್ ಏನು ಮಾಡ್ತಾನೆ ಅವ್ರನ್ನ ಸಾರ್ ಅಂತ ಎಬ್ಬರಿಸ್ತಾರೆ ಅವ್ರು ಜೊಲ್ಲು ಸುರಿಸ್ಕೊಂಡು ಮೈಮರೆತು ನಿಂತಿದ್ದಾರೆ ಸಾರ್ ಅಂತ ಎಬ್ಬರಿಸ್ತಾರೆ ಇದ್ರ 2 ಶಾಟ್ ಇಟ್ಕೊಂಡಿದ್ದೀನಿ ಅಲ್ಲಂತರ ಪ್ರೊಡ್ಯೂಸರ್ ಮೇಲೆ ಹೇಳುವುದಿಲ್ಲ ಡೈರೆಕ್ಟರ್ ಅವರನ್ನು ಟಚ್ ಮಾಡಿ ಸಾರ್ ಅಂತ ಜೋರಾಗಿ ಕೂಗ್ತಾನೆ ಅದನ್ನು CS ತೆಗೆದಿದ್ದೀನಿ ಸಾರ್ ಅಂತ ಕೂಗೋದನ್ನು ಆವಾಗ OVS ಅಲ್ಲಿ ಪ್ರೊಡ್ಯೂಸರ್ ಎಚ್ಚರ ಆಗ್ಬಿಟ್ಟು ಸೀನ್ ಮುಗ್ದೋಯ್ತಾ ಅಂತ ಕೇಳ್ತಾರೆ ಡೈರೆಕ್ಟರ್ ಹೇಳ್ತಾರೆ ಅದೇ CS ತೆಗೆದಿದ್ದೀನಿ ಅಂದರೆ ಡೈರೆಕ್ಟ್ರ ಒಂದು ಭುಜದ ಕಡೆಗೆ ಒಂದು ಕ್ಯಾಮ್ರಾವನ್ನು ಬಿಟ್ಟು ಒಂದು ಪ್ರೊಡ್ಯೂಸರ್ ಅವರ ಒಂದು ಸೀನನ್ನು ತೆಗಿತೀನಿ ಅವಾಗ ಏನು ಸೀನ್ ಮುಗ್ದೋಯ್ತಾ ಅನ್ನೋದನ್ನು ಇವಾಗ ಪ್ರೊಡ್ಯೂಸರ್ ಒಂದು ಭುಜದ ಕಡೆಗೆ ಕ್ಯಾಮ್ರಾವನ್ನು ಇಟ್ಟು ಅಂದರೆ OVS
ಓವರ್ ದಿ ಶೋಲ್ಡರ್ ಶಾಟ್ ಅಂತ ಹೇಳ್ಬಿಟ್ಟು ಮಗು ತುಂಬ ಹೊತ್ತಾಯ್ತು ಸರ್ ಅಂತ ಡೈರೆಕ್ಟ್ ಹೇಳೋ ಶಾಟನ್ನು ತೆಗಿತೀನಿ. ಅವಾಗ ಪ್ರೊಡ್ಯೂಸರ್ ಹೇಳ್ತಾರೆ ಇದು 2 ಶಾಟ್ ತೆಗೆದೀನಿ, ಇಬ್ಬರು ಕಾಣಿಸ್ಬೇಕಲ್ಲಿ, ಆ ಥರ ತೆಗೆದಿದ್ದೀನಿ. ಅಬ್ಬಬ್ಬಾ ಏನಿಲ್ಲ ಇದು ಓಪನಿಂಗ್ ಸೀನೇ ಇಷ್ಟೊಂದು ಚೆನ್ನಾಗಿದೆ ಅಂದರೆ ಮುಂದೆ ಹಿಂಗೆಲ್ಲ ಇರ್ಬೋದು ಅಂತ ಪ್ರೊಡ್ಯೂಸರ್ ಅಂತಾರೆ. ಅಲ್ಲಿವರೆಗೂ ಒಂದು ಶಾಟ್ ಇದೆ. ನೆಕ್ಸ್ಟು ಅವರೇ ಹೇಳ್ತಾರೆ, ಅಂದರೆ ಇವ್ರಿಗೊಂದು ಡೈರೆಕ್ಟ್ರದೊಂದು ರಿಯಾಕ್ಷನ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟು ಸ್ಕ್ರಿಪ್ಟ್ ಕೊಡು ಇಲ್ಲಿ, ನೀನು ಟಿಫನ್ ಮಾಡೋದ್ರೊಳಗಡೆ ನಾನೊಂದು ಸೀನ್ ಓದ್ತೀನಿ ಅಂತಾರೆ. ಸ್ಕ್ರಿಪ್ಟ್ ಕೊಡು ಇಲ್ಲಿ, ನೀನು ಟಿಫನ್ ಮಾಡೋದ್ರೊಳಗಡೆ ನಾನೊಂದು ಸೀನ್ ಓದ್ತೀನಿ ಅಂದರೆ ಫಸ್ಟೇ ಟಿಫನ್ ಆರ್ಡರ್ ಹೇಳಿರ್ತಾರೆ ಬಿಡಿ, ಟಿಫನ್ ಬಂದಿರುತ್ತೆ. ಅದರಿಂದ ಅಂದರೆ ಇದಕ್ಕಿಂತ 5ನೇ ಸೀನಲ್ಲಿ ಟಿಫಿನ್ ಬಂದಿರುತ್ತೆ, ಇದು 6ನೇ ಸೀನ್ ಅಲ್ವಾ. ಸ್ಕ್ರಿಪ್ಟ್ ಕೊಡಿ ಇಲ್ಲಿ, ನೀನು ಟಿಫಿನ್ ಮಾಡೋದ್ರೊಳಗೆ ನಾನೊಂದು ಸೀನ್ ಓದ್ತೀನಿ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ ಹೇಳ್ತಾರೆ. ಇದನ್ನು 2 ಶಾಟ್ ತೆಗೆದಿದ್ದೀನಿ. ಆವಾಗ ಡೈರೆಕ್ಟ್ರು ಕ್ಲೋಸ್ ಶಾಟಲ್ಲಿ ಪರವಾಗಿಲ್ಲ ಸರ್ ಟಿಫನ್ ತಿಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರ್ ಹೇಳ್ತಾರೆ. ಆವಾಗ ಪ್ರೊಡ್ಯೂಸರ್ದು ಸೇಮ್ ಕ್ಲೋಸ್ ಶಾಟಲ್ಲಿ ಒಂದು ತೆಗೆದಿರ್ತೀನಿ, ಅಂದರೆ ನಾನು ಓದಬಾರ್ದಾ ಅಂತಾರೆ. ಹಾಗೇನಿಲ್ಲ ಸರ್ ತಗೊಳ್ಳಿ ಅಂತೇಳ್ಬಿಟ್ಟು 2 ಶಾಟಲ್ಲಿ ಈ ಡೈರೆಕ್ಟ್ ಅವ್ರಿಗೆ ಸ್ಕ್ರಿಪ್ಟನ್ನು ಕೊಡೋದು 2 ಶಾಟಲ್ಲಿ ತೆಗೆದಿದ್ದೀನಿ ಅಂತ. 2 ಶಾಟ್ ಅಂತಂದರೆ ಇಬ್ಬರು ಕಲಾವಿದರು ಇದ್ದಾರೆ. ಸೊ ಒಂದು ಟ್ರ್ಯಾಲಿ ಹಾಕಿಬಿಟ್ಟು ಒಂದು ಪ್ಯಾನಿಂಗ್ ರೈಟು ಲೆಫ್ಟು ರೈಟ್ಗೆ ಫ್ಯಾನ್ ಅಂದರೆ ಮೂವ್ ಆಗ್ತಾ ಇರ್ತದೆ, ಟ್ರಾಲಿ ಕ್ಯಾಮ್ರಾ ಮೂವ್ ಆಗ್ತಾ ಇರ್ತದೆ. ಸೊ ಅವರಿಬ್ಬರು ಮಾತನಾಡ್ಕೊಳ್ಳೋ ಶಾಟನ್ನು ಹಾಗೆ ತೆಗೆದಿದ್ದೀವಿ. ಪ್ರೊಡ್ಯೂಸರ್ ಸ್ಕ್ರಿಪ್ಟನ್ನು ತೆಗೆದುಕೊಳ್ಳುತ್ತಾನೆ, ಡೈರೆಕ್ಟ್ ಅನ್ನವನ್ನು ಕೈಗೆತ್ತಿ ಕಣ್ಣಿಗೆ ಹೊತ್ಕೊಂಡು ಬಾಯಿಗೆ ಇಟ್ಟುಕೊಳ್ಳುತ್ತಾನೆ. ಪ್ರೊಡ್ಯೂಸರ್ ಸ್ಕ್ರಿಪ್ಟನ್ನು ಓದ್ತಾ ಹುಡುಗಿ ಸ್ನಾನ ಮಾಡ್ತಾ ಇದ್ದಾಳೆ ಅಂತಾರೆ ಅಷ್ಟೇ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಇರುತ್ತೆ. ಅಂದರೆ ಇದು 6ನೇ ಸೀನ್ ಅಲ್ವಾ. 7ನೇ ಸೀನ್ ಏನಪ್ಪ ಅಂತಂದರೆ ಹುಡುಗಿ ಆ ಸ್ನಾನ ಮಾಡ್ಕೊಳ್ತಾ ಇರೋ ಸೀನು, ಅಲ್ಲೇನೋ ಬೇರೆ ಸೀನ್ ಇರುತ್ತೆ. ಅಂದರೆ ಇದು ಸೀನ್ ನಂಬರ್ 6. ಈ 6 ನೋಡಿ, ಸೀನ್ ನಂಬರ್ 6 ಈ ರೀತಿ ನಂಬರ್. ಅಂದರೆ ಇಲ್ಲೆಲ್ಲ ನೀವು ಡಿಸ್ಕ್ರಿಪ್ಷನ್ ಬರ್ಕೋಬೇಕು. ನಿರ್ಮಾಪಕರು ಎಲ್ಲ ಸುಧಾ ಕುಂತಿದ್ದಾರೆ, ಸಾರ್ ಎನ್ನುತ್ತಾರೆ ಡೈರೆಕ್ಟರ್, ಸಾರ್ ಎನ್ನುತ್ತಾರೆ ಡೈರೆಕ್ಟರ್. ಅಂದರೆ ಇಲ್ಲೆಲ್ಲ ಡೈಲಾಗ್ಸೇ ಬರುತ್ತೆ. ಇಲ್ಲೆಲ್ಲ ಎನ್ನುತ್ತಾರೆ, ಕುತ್ಕೊಳ್ಳುತ್ತಾರೆ, ನಿಂತ್ಕೊಳ್ಳುತ್ತಾರೆ, ನೋಡುತ್ತಾರೆ, ಇದೆಲ್ಲ ವರ್ಬ್ ಕ್ರಿಯೆ. ಆ ಡಿಸ್ಕ್ರಿಪ್ಷನ್ ಅಂತಂದರೆ ಅದು ವರ್ಕ್ ಏನು ಅದನ್ನು ನೀವು ಬರೀಬೇಕು. ಶಾರ್ಟ್ಸ್ ತೆಗೆಯುವಾಗ ಆ ಕ್ರಿಯೆದು ಶಾರ್ಟ್ ತೆಗಿಬೇಕು. ಇವಾಗ ಅಲ್ಲೇನೋ ಒಂದು ಪಿನ್ ಬಿದ್ದಿರುತ್ತೆ, ಅದನ್ನು ತಗೊಳ್ಳೋದು ಒಂದು ಕ್ಲೋಸ್ ಶಾಟು, ಒಂದು ಕ್ರೇನ್ ಹಾಕ್ಕೊಂಡು ಶಾರ್ಟ್ ತೆಗಿತೀವಿ, ಅದನ್ನು ಮೆನ್ಷನ್ ಮಾಡ್ಕೋಬೇಕು. ಇಲ್ಲಿ ಡೈಲಾಗನ್ನು ಸಪ್ರೇಟ್ ಒಂದು ಶಾರ್ಟ್, ಅಂದರೆ ಲಿಪ್ ಮೂಮೆಂಟ್ ಎಲ್ಲ ಕಾಣುತ್ತೆ, ಆ ಕ್ಲೋಸ್ ಬೇಕಾ, ವೈಡಲ್ಲಿ ಮಾತಾಡ್ತಾರೆ, ಪ್ರತಿಯೊಂದು ನಾವು ಶಾರ್ಟ್ಸನ್ನು ತೆಗೆದುಕೋಬೇಕು. ಇದು ಸ್ಕ್ರಿಪ್ಟ್ ಬರೆಯೋ ವಿಧಾನ. ನೋಡಿ, ಇದು ಸೀನ್ ನಂಬರ್ 6. ಅದೇ ರೀತಿ ಸೀನ್ ನಂಬರ್ 7, 8, 9 ಎಲ್ಲ ಇರುತ್ತೆ. ನೋಡಿ, ಇದು ಯಾವುದೋ ಸೀನ್ ನಂಬರ್ 46 ಫಾರೆಸ್ಟಲ್ಲಿ ನಡೆಯುತ್ತೆ. ಕಾರು ಬಂದು ನಿಲ್ಲುತ್ತದೆ, ಸುಂದರವಾದ ಬೆಟ್ಟ, ಗುಡ್ಡ, ಕಾಡು, ನಿರ್ಮಾಪಕರು ನಿರ್ದೇಶಕರನ್ನು ನೋಡುತ್ತಾರೆ. ಇದೆಲ್ಲ ಡಿಸ್ಕ್ರಿಪ್ಷನ್ನು. ಸರ್ ಡೈರೆಕ್ಟರ್ ಸಾರಿ ಸರ್ ರಾತ್ರಿ ನಿದ್ದೆ ಇರಲಿಲ್ಲ, ಪರವಾಗಿಲ್ಲ ರೀ, ಬೇಕಾದರೆ ಇನ್ನೂ ಸ್ವಲ್ಪ ಹೊತ್ತು ಮಲಗಿ, ಇದೆಲ್ಲ ಹೇಳ್ತಾರೆ. ಈ ಸೀನ್ ನಂಬರ್ 46. ಇದು ಬರೀ ಎರಡೇ ಪೇಪರ್ ಆಗಿದ್ದು. ಈ ಥರ ಒಂದೊಂದು ಸೀನಿಗೆ ಇಷ್ಟೇ ಪೇಪರ್ ಅಷ್ಟೇ ಪೇಪರ್ ಅಂತೇನಿಲ್ಲ, ಎಷ್ಟು ಪೇಪರ್ಗಳು ಬೇಕಾದರೂ ಹಾಕ್ಬೋದು. ಟೋಟಲಿ ಒಂದು ಸ್ಕ್ರಿಪ್ಟ್ ಅನ್ನೋದು ನಾವು ಈ ರೀತಿಯೇ ಬರ್ಕೋಬೇಕು. ಸ್ಕ್ರಿಪ್ಟನ್ನು ಈ ರೀತಿ ಬರ್ಕೋಬೇಕು. ಸೊ ಲಾಸ್ಟ್ನಲ್ಲಿ ನನ್ನ ನಂಬರ್ ಇರುತ್ತೆ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕೇಳಿ, ಇಲ್ಲ ನಿಮ್ಮ ವಾಟ್ಸಪ್ ನಂಬರ್ಗೆ ಬೇಕಾದರೆ ನಾನು ಸ್ಕ್ರಿಪ್ಟ್ ಪೇಪರ್ಗಳನ್ನ ಕೆಲವುಗಳನ್ನ ಕಳಿಸ್ಕೊಡ್ತೀನಿ. ಇದಾದ ಮೇಲೆ ನಿಮಗೆ ನೋಡಿ, ಟೋಟಲ್ ಸ್ಕ್ರಿಪ್ಟ್ ಮುಗಿದ ಮೇಲೆ ನೀವು ಪ್ರತಿಯೊಂದು ಸೀನ್ಗೂ ಈ ರೀತಿ ಒಂದು ಫಾರ್ಮೆಟ್ ರೆಡಿ ಮಾಡ್ಕೊಂಬಿಟ್ರಿ ಅಂದ್ಕೊಳ್ಳಿ. ಈಗ ಸೀನ್ ನಂಬರ್ ಬರ್ಕೊಳ್ತೀರಾ, ಆಮೇಲೆ ಡೈರೆಕ್ಟ್ರು, ಪ್ರೊಡ್ಯೂಸರು, ಪಿಕ್ಚರ್ ನೇಮು, ಆ ಡೇಟ್ ಬಿಟ್ಬಿಡಿ, ಆ ಶೂಟಿಂಗ್ ದಿನ, ಆಮೇಲೆ ಇಲ್ಲಿ ಲೊಕೇಶನು, ಡೇ ನೈಟು, ಇಂಟೀರಿಯರ್ ಪ್ರೋಗ್ರಾಮು. ಸೊ ಈ ಸೀನಲ್ಲಿ ಯಾರ್ಯಾರು ಆರ್ಟಿಸ್ಟ್ ಬರ್ತಾರೆ, ಅಂದರೆ ಈ ಡೇಟ್ ಯಾವ ಡೇಟ್ಗೆ ಯಾರ್ಯಾರು ಆರ್ಟಿಸ್ಟ್ ಬೇಕು ಅದೆಲ್ಲ ಲೀಸ್ಟು, ಆಮೇಲೆ ಸೆಟ್ ಪ್ರಾಪರ್ಟೀಸ್ ಏನೇನು ಬೇಕು, ಕಾಸ್ಟ್ಯೂಮ್ಸ್ ಏನೇನು ಬೇಕು, ಈ ಥರ ನೀವು ಒಂದು ಫಾರ್ಮೆಟ್ ಮಾಡ್ಕೊಂಬಿಟ್ರೆ ಸೊ ನಿಮ್ಗೇನಾಗುತ್ತೆ ಅಂದರೆ ಶೂಟಿಂಗ್ ಸ್ಪಾಟಲ್ಲಿ ಯಾರ್ಯಾರು ಬೇಕು, ಅಯ್ಯೋ ಇವನು ಕರಿಬೇಕಾಗಿತ್ತು ಮರ್ತೋದೆ, ಕರೆದಿಲ್ಲ, ಈ ಪ್ರಾಪರ್ಟಿ ಬೇಕಾಗಿತ್ತು, ಈ ಕಾಸ್ಟ್ಯೂಮ್ಸ್ ಬೇಕಾಗಿತ್ತು, ಇವೆಲ್ಲ ನಿಮ್ಗೆ ಡೌಟ್ಸೇ ಇರೋದಿಲ್ಲ, ಈಸಿಯಾಗಿ ನೀವು ಮಾಡ್ಕೋಬೋದು. ಆದ್ದರಿಂದ ಪ್ರತಿಯೊಂದು ಸೀನಿಗೂ ಈ ರೀತಿ ಬರೆದಿಟ್ಕೊಂಬಿಡಿ. ಒಂದು 70 ಸೀನ್ ಇದೆ ನಿಮ್ಗೆ ಸ್ಕ್ರಿಪ್ಟು, 70 ಸೀನಿಗೂ ನೀವು ಈ ರೀತಿ ಒಂದೊಂದು ಸೀನಿಗೂ ನೀವು ಈ ಥರ ಬರೆದಿಟ್ಕೊಂಡ್ಬಿಟ್ರಿ ಅಂದ್ಕೊಳ್ಳಿ, ಡೇಟ್ ಒಂದು ಬಿಟ್ಬಿಟ್ಟಿನೆಲ್ಲ ಬರೆದಿಟ್ಕೊಳ್ರಿ ಅಂದ್ಕೊಳ್ಳಿ. ಏನಾಗುತ್ತೆ ಅಂದರೆ ನೀವು ಶೂಟಿಂಗ್ ದಿನ ಯಾವುದೋ ಒಂದು ಸ್ಪಾಟ್ಗೆ ಹೋಗ್ತೀರಾ, ಆ ಸ್ಪಾಟ್ಗೆ ಹೋಗೋ ದಿನ ಅಲ್ಲಿ ಎಷ್ಟು ಸೀನ್ಗಳು ಮಾಡ್ತೀರಾ ಅಷ್ಟು ಪೇಪರ್ಗಳನ್ನ ತೆಗೆದು ಒಂದು ಫೈಲಲ್ಲಿ ಹಾಕೊಂಡು ಬಿಟ್ಟರೆ ಆ ಡೇಟ್ಗೆ ನೀವು ಇವೆಲ್ಲವನ್ನು ಆರ್ಟಿಸ್ಟು, ಸೆಟ್ ಪ್ರಾಪರ್ಟಿ, ಕಾಸ್ಟ್ಯೂಮ್ಸನ್ನು ತರಿಸ್ಕೊಂಡ್ಬಿಡ್ಬೋದು. ಈ ರೀತಿ ಒಂದು ಒಂದು ಪ್ರೋಗ್ರಾಮ್ ಶೀಟನ್ನು ರೆಡಿ ಮಾಡ್ಕೊಂಬಿಡಿ ನೀವು. ಬಟ್ ಸ್ಕ್ರಿಪ್ಟ್ ಬರೆಯೋದಂತೂ ತಿಳಿತಲ್ಲ. ಏನಾದರೂ ಡೌಟ್ ಇದ್ದರೆ ಕೇಳಿ ಹೇಳೋಣ. ನಮಸ್ತೆ ಸ್ನೇಹಿತರೆ.